ಬಂಟ್ವಾಳದ ಪುದು ಗ್ರಾಮದ ನಾಣ್ಯ ಶ್ರೀ ನಾಗರಕ್ತೇಶ್ವರಿ ಕ್ಷೇತ್ರದಲ್ಲಿ ಶ್ರೀ ಅಷ್ಟಪವಿತ್ರ ನಾಗಮಂಡಲ ಪುಣ್ಯೋತ್ಸವ ಸಮಿತಿ ವತಿಯಿಂದ ನಿರ್ಮಾಣಗೊಂಡಂತಹ ದೇವಸ್ಥಾನದ ದಕ್ಷಿಣ ಗೋಪುರದ ಸಮರ್ಪಣೆ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆ ಶನಿವಾರ ಕ್ಷೇತ್ರದಲ್ಲಿ ಸಂಭ್ರಮದಿಂದ ನಡೆಯಿತು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ನೂತನವಾಗಿ ನಿರ್ಮಾಣಗೊಂಡಿರುವ ದಕ್ಷಿಣ ಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು. ಅಷ್ಟಪವಿತ್ರ ನಾಗರದಸ್ಯರು ಪದಾಧಿಕಾರಿಗಳು ಒಟ್ಟು ಸೇರಿದು ಪರಮ ಪೂಜ್ಯ ಶ್ರೀ ಅಷ್ಟಪವಿತ್ರ ನಾಗಮಂಡಲ ಪುಣ್ಯೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕ ತಾರನಾಥ ಕೊಟ್ಟಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ 6 ಗ್ರಾಮದ ಜನರ ಸಹಕಾರದಿಂದಾಗಿ ದೇವರ ಲೆಕ್ಕಾಚಾರದಂತೆ ಇಲ್ಲಿ ನಾಗಮಂಡಲ ಉತ್ಸವ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಖರ್ಚು ವೆಚ್ಚ ಕಳೆದು 24 ಲಕ್ಷ ರೂಪಾಯಿ ಹಣ ಉಳಿಕೆಯಾಗಿರುವುದು ಜಿಲ್ಲೆಯ ನಾಗಮಂಡಲ ಉತ್ಸವದಲ್ಲಿ ಒಂದು ಚರಿತ್ರೆಯಾಗಿದೆ ಅಂತ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ 2.66 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಶಕ್ತರಿಗೆ ಆರ್ಥಿಕ ನೆರವು ನೀಡಲಾಗಿದೆ. ಕ್ಷೇತ್ರಕ್ಕೆ ಅಗತ್ಯವಿರುವ ಚೇರ್ ಟೇಬಲ್ಗಳನ್ನು ಖರೀದಿಸಲಾಗಿದೆ. ಒಳಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹೊಳಲಿದ ಬ್ರಹ್ಮಗಳ ಸಾಯನ ಕೂಡಲೇ ನಮ್ಮ ನಾಣ್ಯದ ನಾಗಮಂಡಲವು ದುಂಬಾವಳು ಪನ್ಪುನ ತಂತ್ರದಲ್ಲಿ ಹಿಡಿದು ಸೂಚನೆ ಬರ್ತದೆ. ಹರಡೆಲ್ಲ ವಿಮರ್ಶೆ ಮಾಡ್ತದೆ, ವಿಚಾರ ಮಾಡ್ತದೆ, ಆರಪಣ್ಣಗಲ ಬಂಡೇರಿ ನಮ್ಮ ಪ್ರಯತ್ನ ಮಾತ್ರ ಮಲ್ಪುಗ ಫಲ ಕೊರ್ಪು ನಾವು ದೇವೇರಿ ನಮ್ಮ ಏಪ ಸಂಪೂರ್ಣ ಶರಣಾಗತಿ ದೇವೇರಿನ ಮಿತ್ತ ಶರಣಾಗತಿ ಆದ ನಮ್ಮ ತೊಡಗಿಸೆಯನ್ನಾಡ ಖಂಡಿತವಾದರೆ ದೇವೇರು ಫಲ ಕೊರ್ಪುನ ನಿಮಗೆ ತಂತ್ರಧಾರಣ ಬಾಕ್ಯೆಲ್ಲ ಬರ್ತದೆ. ಖಾಲಿ ಎಂಕ್ರು ಆಡಳಿತ ಸಮಾಜದ ಕುರುಕುಲದ ಚಿಂತನೆ ಮಲ್ಪನಾಗ ನಾಣ್ಯ ಅಡುಪುನು ಕೇವಲ ಬೆರಳನಿಗೆದ ಮುಪ್ಪ ಇಲ್ಲಿ ಈ ನಾಣ್ಯದ ಇಲ್ಲದಕ್ಕೆ ಏನು ಮಲ್ಲ ಕೆಲಸಗೂ ಅಕಳ್ಳ ಕಾಯವಾಚ ಶಕ್ತಿ ಇತ್ತನಲ್ಲ ಧೇನಿ ಕುರಿದು ಮಲ್ಪನಂಚಿನ ಅಸಾಧ್ಯ ಪನ್ಪನ ನೆಲೆಟಿ ಎಂಕ್ರು ಚಿಂತನೆ ಮಲ್ತದ್ದು ನಮ್ಮ ಪರಿಸರದ ಆಜಿ ಗ್ರಾಮಲ್ಲ ಸೇರ್ಸದು ಶ್ರದ್ಧಾಭಕ್ತದ ನಾಗಮಂಡಲ ಸೇವಿನ ದೇವರಿಗೆ ಸಮರ್ಪಣೆ ಮಾಡ್ಕೊಡು ಪನ್ಪನ ಸಂದರ್ಭಗಳು. ಈ ವೇಳೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಗಳು ಆಶೀರ್ವಚನ ನೀಡಿ ನಮ್ಮೊಳಗಿನ ದುರ್ಗುಣವೇ ನಮ್ಮ ಪರಮ ಶತ್ರು, ಆ ಶತ್ರುವನ್ನ ನಾವೇ ದೂರ ಮಾಡಬೇಕು. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರಿಗೆ ಸಹಕಾರ ನೀಡಿ ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಪ್ರೀತಿಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ಪ್ರಕೃತಿಯನ್ನ ಪ್ರೀತಿಸಿ ಸಂಘರ್ಷವನ್ನ ಪ್ರೀತಿಯಿಂದ ಗೆಲ್ಲಬೇಕು. ಇದುವೇ ಹಿಂದೂ ತತ್ವ ಅಂತ ಹೇಳಿದ್ರು. ಮನುಷ್ಯನಲ್ಲಿರುವ ಮತ್ಸರ ಮನೋಭಾವ, ದುರ್ಗುಣ, ದುರ್ನಡತೆ, ಅಮಾನವೀಯತೆ, ಹಿಂಸಾ ಪ್ರವೃತ್ತಿಯೇ ಕೊರೋನಾದಂತಹ ವೈರಸ್ ಹುಟ್ಟಿಕೊಳ್ಳಲು ಕಾರಣ. ಸದ್ಗುಣವಂತರಾಗಿ ಮತ್ತೊಬ್ಬರನ್ನ ದೂಷಿಸದೆ ಎಲ್ಲರೂ ನಮ್ಮವರು ಎಂಬ ಭಾವನೆಯಿಂದ ಬದುಕಬೇಕು ಅಂತ ಹೇಳಿದ್ರು. ತುಳುನಾಡಿನಲ್ಲಿ ಪುಣ್ಯ ಕಾರ್ಯಗಳು ನಡೀತಾ ಇರೋದ್ರಿಂದಲೇ ಇಲ್ಲಿ ಪ್ರಾಕೃತಿಕ ವೈಪರೀತ್ಯಗಳು ನಡೆಯುವುದಿಲ್ಲ. ಕೊರೋನಾದಂತಹ ಮಹಾಮಾರಿ ಬಂದು ವಿಶ್ವದಾದ್ಯಂತ ಕಷ್ಟ ನಷ್ಟಗಳು ಸಂಭವಿಸಿದಾಗಲೂ ಇಲ್ಲಿನ ಅಡಿಕೆ, ತೆಂಗಿನಕಾಯಿ ಕೃಷಿ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಾಗಿ ಇಲ್ಲಿನ ಜನರು ವ್ಯವಹಾರ ನಡೆಸಲು ಸಾಧ್ಯವಾಗಿದೆ. ಇದು ಈ ತುಳುನಾಡಿನ ಮಣ್ಣಿನ ಶಕ್ತಿ. ಕೃತಜ್ಞತಾ ಮನೋಭಾವ, ನಾವು ಮಾಡುವ ವೃತ್ತಿಯ ಮೇಲೆ ಪ್ರೀತಿ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರು. ನಾಗಮಂಡಲ ಎಂಚಾತವು ಅದೇ ಪ್ರಕಾರ ಆ ಕಾರ್ಯವನ್ನು ಉಲ್ಲಂಘಿಸುತ್ತದೆ. ಅಂಚಾದ ಪುನಃ ಈ 4 ಪರಿಸ್ಥಿತಿಯನ್ನು ನಾನು ಎಪ್ಪದ ಮರಪೆರಜ್ಜಿ ಎರಡನೇದಾದವರ ನಾಣ್ಯದ ಓಪಣ್ಣನ ಇಲ್ಲಡ ಹೋಗಿದ್ದಾರೆ. ಹೋದು ಪುನಃ ಈ ಕೆರೆತ ಮಹತ್ವನ ರೇಟ್ ಪಂಡೆ, ಈ ಜಾಗದ ಮಹತ್ವನ ಪುರ ಅವ್ರಿಗೆ ಪಂಡೆ ದುಂಬದ ದಿನೋಟೊಂದು ಭಾರಿಯಾತ ಬೆಳಗ್ಗೆ ರಂದು ಅದರ ಸಂಸಾರ ಎಡ್ಡೆ ಮನಸ್ಸುಗಳು ಒಗ್ಗಟ್ಟಾದ ಪುಳನಲ್ಲಿ ಪಾತ್ರಗಳ ಸಂದರ್ಭ ಹೊಂದಿದ್ದೆ. ಅವರಿಗೆ ನಾಗಮಂಡಲ ಮುಂಚಿನ ಒಂದು ಸಂದರ್ಭಗಳು ಒಂದು ಬೇತೆ ಬೇತೆ ರೀತಿಯ ಪ್ರಚಾರಗಳು ಬರುವಂದಿತ್ತು. ನಾಗಮಂಡಲದ ಬಗ್ಗೆ ವೈಭವ ಅಂತಂದ್ರೆ ಪಿಂಗಾರನ ಹಾಳು ಮಾಡ್ಕೊಂಡು ಇಂಚಿನ ಪೂರ ಪಾತ್ರಗಳು ಬೇತೆ ಬೇತೆ ರೀತಿ ಅವರು ತೇರು ಪಂಪನಗಳು ಗುರೂಜಿ ಪಂಪನಗಳು ಪೂರ ಪಂಪನೇನು ಬೇತೆ ಬೇತೆ ಮಾಧ್ಯಮದ ತೂ ಕೇಳೋದಿತ್ತೆ, ಜನಪದ ಪನೋದಿತ್ತೆ. ಈ ಸಂದರ್ಭ ಗೋಪುರ ನಿರ್ಮಾಣದ ಶಿಲ್ಪಿ ಭರತ್ ಸಿದ್ದಕಟ್ಟೆ ಅವರನ್ನ ಗೌರವಿಸಲಾಯಿತು. ಶ್ರೀ ಅಷ್ಟಪವಿತ್ರ ನಾಗಮಂಡಲ ಪುಣ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಐತಪ್ಪ ಆಳ್ವ, ಅಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಸ್ಯ, ಸೇವಾಂಜಲಿ ಪ್ರತಿಷ್ಠಾನದ ಅಧ್ಯಕ್ಷ ವಜ್ರನಾಭ ಶೆಟ್ಟಿ ಅರ್ಕುಳಬೀಡು, ಕಳ್ಳಿಗೆ ಶ್ರೀ ಕನಪ್ಪಡಿ ತಾಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ರಾಜಶೇಖರ್ ರೈ, ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ಪುಂಚಮೆ, ಆಡಳಿತ ಸಮಿತಿ ಅಧ್ಯಕ್ಷ ಪೂವಪ್ಪ ಬಂಗೇರ, ಕಾರ್ಯದರ್ಶಿ ಮಾಧವ ನಾಣ್ಯ ಉಪಸ್ಥಿತರಿದ್ದರು.
ಕಾರ್ಯಾಧ್ಯಕ್ಷ ಚಂದ್ರಹಾಸ ಶೆಟ್ಟಿ ರಂಗೋಲಿ ಸ್ವಾಗತಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಮನೋಜ್ ಆಚಾರ್ಯ ನಾಣ್ಯ ವಂದಿಸಿದ್ರು. ಜಗದೀಶ ಕಡೆಕೋಳಿ ಕಾರ್ಯಕ್ರಮ ನಿರೂಪಿಸಿದ್ರು. ಸುಬ್ರಹ್ಮಣ್ಯ ತಂತ್ರಿ ಅವರ ನೇತೃತ್ವದಲ್ಲಿ ರಕ್ಷೋಗ್ನ ಹೋಮ, ವಾಸ್ತು ಹೋಮ, ಸತ್ಯನಾರಾಯಣ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್ 24/7 ಬಂಟ್ವಾಳ.